ಮುಡಿಪು ಕುರ್ನಾಡಿನ ಸೂರಜ್ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅಧೀನದ ಜ್ಞಾನದೀಪ ಶಾಲೆಯ ಎಸ್ಎಸ್ಎಲ್ಸಿಯಲ್ಲಿ ಅತ್ಯುನ್ನತ ಹಾಗೂ ಉನ್ನತ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಶಾಲಾ ಸಭಾಂಗಣದಲ್ಲಿ ಅಭಿನಂದನಾ ಸಮಾರಂಭ ನಡೆಯಿತು. ಸೂರಜ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮಂಜುನಾಥ್ ಎಸ್ ರೇವಣ್ಕರ್ ಅವರು ಮಾತನಾಡಿ, ಕೊರೋನಾ ಅವಧಿಯ 2 ವರ್ಷಗಳಲ್ಲಿ ಪರೀಕ್ಷೆ ಬರೆಯದೆ ನೇರ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಬರೆದು 624 ಅಂಕ ಗಳಿಸಿರುವ ವಿದ್ಯಾರ್ಥಿನಿಯ ಸಾಧನೆ ಶ್ಲಾಘನೀಯ. ಹೆತ್ತವರು, ಪ್ರಾಂಶುಪಾಲರು, ಶಿಕ್ಷಕರ ಮುಂದಾಳತ್ವದಲ್ಲಿ ವಿದ್ಯಾರ್ಥಿನಿಗೆ ಸಿಕ್ಕಿರುವ ಪ್ರೋತ್ಸಾಹವು ಉತ್ತಮವಾದದ್ದು. ಪ್ರಮುಖವಾಗಿ ಗಣಿತ ಶಿಕ್ಷಕಿ 2.5 ತಿಂಗಳಲ್ಲಿ ಕಲಿಸಿದ ಫಲವಾಗಿ ಎಲ್ಲ ಮಕ್ಕಳು ಉತ್ತಮ ಅಂಕವನ್ನ ಗಳಿಸಿದ್ದಾರೆ. ಗ್ರಾಮೀಣ ಭಾಗದ ಮಕ್ಕಳೇ ಹೆಚ್ಚು ಅಂಕ ಗಳಿಸಿರುವುದು ಉತ್ತಮವಾದ ಬೆಳವಣಿಗೆ. ಕೃಷಿ ಕಾಯಕ ನಡೆಸಿಕೊಂಡು ಪುತ್ರಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟಂತಹ ಹೆತ್ತವರ ಶ್ರಮ ಮೆಚ್ಚುವಂತದ್ದು. ಮುಂದಿನ 2 ವರ್ಷಗಳ ಪಿಯು ಕಾಲೇಜಿನ ಶಿಕ್ಷಣವನ್ನ ಸೂರಜ್ ಶಿಕ್ಷಣ ಸಂಸ್ಥೆ ಉಚಿತವಾಗಿ ನೀಡಲಿದೆ ಎಂದರು. ಅದಕ್ಕೆ ಬಾಸ್ಗಳ ಹತ್ರ ಟೀಚರ್ಸ್ ಇದ್ದಾರೆ. ಆ ಟೀಚರ್ಸ್ ಅವರ ಅಸಿಸ್ಟೆಂಟ್ ಆಗಿ ಟೀಚರ್ಸ್ ಒಳ್ಳೆ ಕೆಲಸ ಮಾಡ್ತಾರೆ. ಆದರೆ ನಾವು ಇವತ್ತಿನ ಇದರಲ್ಲಿ ಮ್ಯಾಥ್ಸ್ ಟೀಚರ್ಗೆ ಅಪ್ರಿಶಿಯೇಟ್ ಮಾಡಲೇಬೇಕು. 2.5 ತಿಂಗಳಲ್ಲಿ ಬರೀ 2.5 ತಿಂಗಳಲ್ಲಿ ಮ್ಯಾಥ್ಸ್ ಟೀಚರ್ 0 ಇದ್ದಂತಹ ಮಕ್ಕಳನ್ನ ಪಾಸಿಂಗ್ ಮಾರ್ಕ್ಸ್ ತಂದಿದ್ದಾರೆ. ಹಾಗೆ ನಮ್ಮ ಅದರ್ ಟೀಚರ್ಸ್, ರೆಗ್ಯುಲರ್ ಕ್ಲಾಸ್ ಟೀಚರ್ಸ್ ಸುಧಾ ಬಹಳ ಪ್ರಯತ್ನ ಮಾಡಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ. ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣದ ಅಭಿವೃದ್ಧಿ ಬಹಳ ಆಗ್ತಾ ಇದೆ. ಇವತ್ತಿನ ನ್ಯೂಸ್ ಅಲ್ಲಿ ನೋಡಿದಾಗ ಗ್ರಾಮೀಣ ಪ್ರದೇಶದ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾ ಇದ್ದಾರೆ, ಸಿಟಿ ಮಕ್ಕಳು ಡಲ್ ಆಗ್ತಾರೆ. ಯಾಕೆ ಆಗ್ತಾ ಇದ್ದಾರೆ? ಏನು ಕಾರಣ? ಒಂದಾನೊಂದು ಕಾಲದಲ್ಲಿ ಸಿಟಿ ಮಕ್ಕಳು ಬಹಳ ಬುದ್ಧಿವಂತ ಮಕ್ಕಳು, ಗ್ರಾಮೀಣ ಪ್ರದೇಶ ಮಕ್ಕಳು ಬುದ್ಧಿವಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ನಕ್ಷೆ ತಗೊಂಡ್ರೆ ಇವತ್ತು ಬೆಳಿಗ್ಗೆ ಪೇಪರ್ ಅಲ್ಲಿ ನೋಡಿದಾಗ ಗ್ರಾಮೀಣ ಪ್ರದೇಶದಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇದೆ, ಸಿಟಿ ಪರ್ಸೆಂಟೇಜ್ ಕಮ್ಮಿ. ಕಾರ್ಯಕ್ರಮದಲ್ಲಿ 624 ಅಂಕಗಳನ್ನು ಗಳಿಸಿದ ಶಾಲೆಯ ಬ್ಲೆನಿಶಾ ಕೊಟ್ಟಿನ ಹಾಗೂ ಹೆತ್ತವರನ್ನ ಅಭಿನಂದಿಸಲಾಯಿತು. ಜೊತೆಗೆ ಉನ್ನತ ಹಾಗೂ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ಮಾತನಾಡಿದ ವಿದ್ಯಾರ್ಥಿನಿ ಬ್ಲೆನಿಶಾ ಕುಟಿನಾ ಅವರು, ಟ್ಯೂಷನ್ ಇಲ್ಲದೆ ಕಲಿತೆ. ಶಾಲೆಯ ಶಿಕ್ಷಣ, ಶಿಕ್ಷಕರ ಹಾಗೂ ಹೆತ್ತವರ ಪ್ರೋತ್ಸಾಹದಿಂದ ಉತ್ತಮ ಅಂಕ ಪಡೆಯಲು ಸಾಧ್ಯವಾಯಿತು. ಕಿರಿ ವಯಸ್ಸಿನಿಂದಲೂ ವೈದ್ಯಳಾಗುವ ಕನಸನ್ನ ಹೊತ್ತು ಬಂದಿದ್ದೇನೆ. ಅದಕ್ಕೆ ಪೂರಕವಾಗಿ ಬೆಳಿಗ್ಗೆ ಬೇಗನೆ ಎದ್ದು ಅಂದಿನ ಪಾಠವನ್ನ ಅಂದೇ ಕಲಿತು ಪರೀಕ್ಷೆಯನ್ನ ಎದುರಿಸಿದೆ. ಶ್ರಮಕ್ಕೆ ತಕ್ಕುದಾದ ಫಲಿತಾಂಶ ದೊರಕಿರುವುದು ಖುಷಿಯನ್ನ ಕೊಟ್ಟಿದೆ ಎಂದು ಹೇಳಿದರು. ತುಂಬಾ ಖುಷಿಯಾಗಿದ್ದೇನೆ. ನನಗೆ 99% ಮಾರ್ಕ್ ಬಂದಿದೆ. ನಾನು SLCಯಲ್ಲಿ ಕರ್ನಾಟಕದಲ್ಲಿ ಸೆಕೆಂಡ್ ಪ್ಲೇಸ್ ಉಂಟು. ಮತ್ತೆ ಟೀಚರ್ಸ್ ಕೂಡ ತುಂಬಾ ಚೆನ್ನಾಗಿ ಟೀಚ್ ಎಲ್ಲ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಟೀಚ್ ಮಾಡಿ ಮತ್ತೆ ಟ್ಯೂಷನ್ ಎಲ್ಲ ಹೋಗಲಿಲ್ಲ. ನಾನು ಮನೆಯಲ್ಲಿ ಮೊಬೈಲಲ್ಲಿ ಎಲ್ಲ ಕಲಿತಿದ್ದೆ. ಮತ್ತೆ ಮಾರ್ನಿಂಗು ಅರ್ಲಿ 5:30ಗೆ ಎದ್ದೇಳ್ತಾ ಇದ್ದೆ. ನೆಕ್ಸ್ಟ್ ಮಾರ್ನಿಂಗ್ 1 hour ಆ್ಯಂಡ್ ಈವ್ನಿಂಗ್ 4 hours ಸ್ಟಡಿ ಮಾಡ್ತಾ ಇದ್ದೆ. ಮುಂದೆ ನಾನು ಸೈನ್ಸ್ ತೆಗೆಯೋದು, BCME ಡಾಕ್ಟರ್ ಆಗಬೇಕಂತ ನೋಡಿ. ನನಗೆ ತುಂಬ ಮೋಟಿವೇಟ್ ಮಾಡಿದ್ರು ಕಲಿ ಅಂತ. ತುಂಬ ಚೆನ್ನಾಗಿ ಹೆಲ್ಪ್ ಎಲ್ಲ ಮಾಡಿದ್ದಾರೆ. ಮತ್ತೆ ಮೊಬೈಲಲ್ಲಿ ನನಗೆ ಸ್ವಲ್ಪ ಎಲ್ಲ ಟೀಚ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲ ಪ್ರೊಫೆಸರ್ ಜಯರಾಮ್ ಪೂಂಜಾ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಶಿಕ್ಷಕಿ ಸುಪ್ರೀತಾ ಉಪಸ್ಥಿತರಿದ್ದರು. ಶಿಕ್ಷಕಿ ಭವ್ಯ ಸ್ವಾಗತಿಸಿದ್ರು. ಸಂಧ್ಯಾ ನಿರೂಪಿಸಿದ್ರು. ಅನಿತಾ ವಂದಿಸಿದ್ರು. ಆರಿಫ್ ಕಲ್ಕುಟ, V4 ನ್ಯೂಸ್, ಉಳ್ಳಾಲ.